ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ಹೊಸ್ದಾಗಿ ವೀಡಿಯೋಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರೆ ಹೇಳಿ ಫ್ರೆಂಡ್ಸ್. ನಾನು ಖಂಡಿತ ಚೇಂಜ್ ಮಾಡ್ಕೋತೀನಿ, ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಏನಂದರೆ, ಮಕ್ಕಳಿಗೆ ಡೈಲಿ ವೇರ್ ಡ್ರೆಸ್ಸಸ್ ಖಾಲಿಯಾಗಿದೆ. ಚಿಕ್ಕದಾಗಿದೆ, ತುಂಬ ಬೆಳೀತಾರಲ್ವ ಮಕ್ಕಳು ಡೈಲಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸಿಕ್ಕೋಗ್ತಿದ್ದೀವಿ. ಡೈಲಿ ವೇರ್ ಡ್ರೆಸ್ಸಸ್ ತೊಗೊಂಬರೋಕ್ಕೋಸ್ಕರ ಅಷ್ಟೇ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ ಫ್ರೆಂಡ್ಸ್. ಪ್ಲೀಸ್ ಇವತ್ತು ಅದನ್ನು ನೋಡ್ಕೊಂಬರೋಣ ಫ್ರೆಂಡ್ಸ್. ವೀಡಿಯೋಸ್ ಹೇಗಿದೆ ಅಂತ ವಿಡಿಯೋ ನೋಡ್ಕೊಂಬನ್ನಿ. ಆಮೇಲೆ ಮತ್ತೆ ಏನೇನು ತೊಗೊಂಬಂದ್ವಿ ಅಂತ ಹಾಯ್ ಫ್ರೆಂಡ್ಸ್, ನಾವಿವಾಗ ಚೆನ್ನೈ ಸಿಲ್ಕ್ ಹೋಗ್ತಾಯಿದ್ದೀವಿ. ನಾವು ಊರಿಗೆ ಹೋಗಿ ಮತ್ತು ಅಪ್ಪ ಅಮ್ಮ ಅಲ್ಲೇ ಇದ್ದರು ಫ್ರೆಂಡ್ಸ್. ಅವ್ರನ್ನ ಕರ್ಕೊಂಡು ಚೆನ್ನೈ ಸಿಲ್ಕ್ ಹೋಗ್ತಾಯಿದ್ದೀವಿ. ನಾನು, ಮಕ್ಕಳು, ಹಸ್ಬೆಂಡ್, ಅಪ್ಪ ಅಮ್ಮ ಎಲ್ಲ ಹೋಗ್ತಿದ್ದೀವಿ. ಮಕ್ಕಳಿಗೆ ಡೈಲಿ ವೇರ್ ಡ್ರೆಸ್ಸಸ್ ಖಾಲಿಯಾಗಿತ್ತು ಫ್ರೆಂಡ್ಸ್ ತೊಗೊಂಬರೋಕ್ಕೆ. ಹೊಸೂರಿಗೆ ಹೋಗ್ತಾ ಇರೋದು, ಹೊಸೂರು ಚೆನ್ನೈ ಸಿಲ್ಕ್ಗೆ. ಹೊಸೂರು ನಮ್ಮೂರಿಂದ 9 ಕಿಲೋಮೀಟರ್ಸ್ ಅಷ್ಟೇ. ಇದು ನಮ್ಮೂರಿಂದ ಟ್ರಾವೆಲಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ತುಂಬ ಎಡಿಟಿಂಗ್ ಏನು ಮಾಡೋಕ್ಕೋಗಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಎಡಿಟಿಂಗ್ ಮಾಡ್ತೀನಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ನಾವೇನೇನು ತೊಗೊಂಡ್ವಿ ಅಂತ ನಿಮಗೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಇಲ್ಲ. ಬಿಕಾಸ್ ನಾನು ಮಕ್ಕಳ ಬಟ್ಟೆ ತೊಗೊಳೋದ್ರಲ್ಲೇ ಇರ್ತೀನಿ. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ. ಹಸ್ಬೆಂಡ್ಗೆ ಬೇರೆ ಕೆಲಸ ಬರೋದು, ಆಫೀಸ್ಗೆ ಬೇರೆ ಹೋಗಬೇಕು. ನೋಡೋಣ ಫ್ರೆಂಡ್ಸ್, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹೊಸ್ದಾಗಿ ವಿಡಿಯೋ ಮಾಡ್ತಿರೋದ್ರಿಂದ ಏನಾದರೂ ತಪ್ಪಾದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಮಕ್ಳಿಗೆ ಅಲ್ಲಿ ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಜಸ್ಟ್ 9 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಓಕೆ ಫ್ರೆಂಡ್ಸ್, ಹೇಗಿದೆ ಅಂತ ನೋಡ್ಕೊಂಬರೋಣ. ಲಕ್ಷಿತಾಗೆ ಮತ್ತು ಲಿಶಾನ್ಗೆ ಕ್ರ್ಯಾಕರ್ಸ್ ಬೇಕಂತ ಫ್ರೆಂಡ್ಸ್. ಹೊಸೂರಲ್ಲಿ ತುಂಬ ಚೀಪಾಗಿ ಸಿಕ್ಕತ್ತೆ. ಅದಕ್ಕೋಸ್ಕರ ಇಬ್ಬರು ಜಗಳ ಮಾಡ್ತಾಯಿದ್ದಾರೆ. ನಿಮಗೆ ತೋರಿಸ್ತೀನಿ. ಅಲ್ಲಿ ಕ್ರ್ಯಾಕರ್ಸ್ ಬೇಕು, ಹಾಗೆ ತೊಗೊಂಡೋಗೋಣ ಅಂತ. ಆದರೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ತೊಗೊಂಡೋಗೋಕ್ಕೆ, ಇಲ್ಲಾಂದರೆ ಇಲ್ಲ. ನೋಡಿ ಇವಾಗ ಹೇಗೆ ಜಗಳ ಮಾಡ್ತಿರ್ತಾರೆ ಅಂತ ನಿಮಗೆ ಕಾಣಿಸುತ್ತೆ. ನಿನಗೆ ಬೇಕು ಅಂತ ನೋಡಿ ಲಕ್ಷಿತಾ. ನಾನು ತೊಗೊತೀನಿ ಅಂತ ಲಕ್ಷಿತಾ, ಲಿಶಾಂತಿಲ್ಲ ನನಗೆ ಜಾಸ್ತಿ ತೊಗೊಡಿ ಅಂತ. ಅವ್ರಿಗೆ ಚೆನ್ನೈ ಸಿಲ್ಕ್ ಹೋದರೆ ಆಟ ಆಡಬೇಕು ಆ್ಯಂಡ್ ಆಟ ಸಾಮಾನು ತೊಗೊಳ್ಬೇಕು. ಅವ್ರಿಗೆ ತುಂಬ ಇಷ್ಟ ಟಾಯ್ಸ್ ಎಲ್ಲ ತೊಗೊಬೇಕು ಅಂತ. ನನ್ನ ಹಸ್ಬೆಂಡ್ ಅವ್ರು ಏನಾದರೂ ಕೇಳಿದ್ರೆ ತೊಗೊಡ್ತಾರೆ. ನಾನು ಎಷ್ಟು ಬೇಡ ಅಂದರೂ ಅವ್ರು ತೊಗೊಡ್ತಾರೆ. ಓಕೆ ಫ್ರೆಂಡ್ಸ್, ಏನು ಮಾಡ್ತೀವಿ ನೋಡೋಣ. ಇವಾಗ ಆಲ್ಮೋಸ್ಟ್ 12 o'clock ಆಗಿದೆ. ನಾವು ಹಾಗೆ ಫುಡ್ ತಿನ್ನೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಫುಡ್ ತಿಂದರೆ ನಾವು ಅದನ್ನು ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್, ಎಲ್ಲೋಗಿ ತಿಂತೀವಿ ಅಂತ. ಇಷ್ಟು ಬೇಗ ಎಲ್ಲೂ ಮಾಡಿರೋಲ್ಲ ಅನ್ಸುತ್ತೆ. ನೋಡೋಣ ಫ್ರೆಂಡ್ಸ್, ಎಲ್ಲಾದರೂ ಹೋಟೆಲ್ಗೆ ಹೋದರೆ ನಾನು ಖಂಡಿತ ಅದರದ್ದು ವೀಡಿಯೋಸ್ ಹಾಕ್ತೀನಿ. ಏನೇನು ತಗೋತೆ ಚೆನ್ನೈ ಸಿಕ್ಕಲ್ಲಮ್ಮ? ಚಪಾತಿ, ಬಟ್ಟೆ, ಆಮೇಲೆ ಅಜ್ಜಿಗೆ ಸ್ಯಾರಿ, ಚಿಕ್ಕಿ ಪಾಪಗೆ ಡ್ರೆಸ್ಸು, ನಮ್ಮ ಎಲ್ಲರಿಗೂ ಡ್ರೆಸ್ಸು. ಚೆನ್ನೈ ಸಿಲ್ಕ್ ಎಲ್ಲಿರೋದಿನ ತೋರಿಸಿ, ಎಲ್ಲಿದೆ ಅಂತ. ಎಲ್ಲಿದೆ? ಅಲ್ಲಿ ಇದೆಯಾ? in 5 minutes ಅಲ್ಲಿ ಹೋಗ್ಬಿಡೋಣ. 5 minutes ಅಲ್ಲಿ ಹೋಗೋಣ. ಕೆರೆ ಗುಗ್ಗಲ್ ಥರ ಇರಬೇಕು ಆಯಿತಾ? ಈಚೆ ಬಂದ ನನ್ನ ಸುಂದ್ರಿ ನೋಡ್ಸೋಣ. ಇದು ಸುಂದ್ರಿ ಎಲ್ಲಿದೆ? ಚಿನ್ನಿ ಕೂದಲೆಲ್ಲ ಏನೇನು ಆಗ್ಬಿಡ್ತು, ಮಾರ್ಕೊಂಡು ಹೊಟ್ಟೈತೆ. ಬಂತು ಚೆನ್ನೈ ಸಿಲ್ಕ್. ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಹೋಗೋಣ ಹೊರಗಡೆ. ನೋಡಲ್ಲಿ ಕಾಣಿಸ್ತೈತೆ ಬ್ಲೂ ಕಲರ್ ಅದು ಪಕ್ಕ, ಬ್ಲೂ ಕಲರ್ ಪಕ್ಕ. ಕಾರು ಒಳಗಡೆ ನಿಂತಬೇಕು, ಆಮೇಲೆ ಲಿಫ್ಟ್ ಆಗಿ ಹೋಗ್ಬೇಕು. ಲಿಶಾ ಅಂತೀರಮ್ಮ? ಬಂತು ಚೆನ್ನೈ ಸಿಲ್ಕ್.
ಇವಾಗ ಹೇಳು. ಟೀ ಮಠ ಅಲ್ಲಮ್ಮ, ಚೆನ್ನೈ ಸಿಲ್ಕ. ನೋಡಿ ಸರಿ, ಚೆನ್ನೈ ಸಿಲ್ಕ್ ಬಂತು. ಒಳಗಡೆ ಹೋಗಿ ನೋಡೋಣ ಅಲ್ಲಮ್ಮ, ಒಳಗಡೆ ಹೋಗಿ ನೋಡೋಣ ಅಲ್ಲ, ಒಳಗಡೆ ಹೋಗಿ ವಿಡಿಯೋ ಮಾಡ್ತೀವಿ. ಬಾಯ್ ಬಾಯ್. ಯಾವ್ದು ಇಷ್ಟ ಆಯ್ತಮ್ಮ? ಇದು ನಾನು ಕಿತ್ತಾಗಿದ್ದು, ಇದು ನಾನು ಫೋಟೋ ಇದೆ. ಲಿಶನ್ ಗಿಫ್ಟ್ ಇದು ಬೇಕಮ್ಮ, ಸಾಫ್ಟಾಗಿರ್ತದೆ ನೋಡು, ಚೆನ್ನಾಗದು. ಡೈಲಿ ಯೂಸ್ ಕಟ್ಕೊ, ಚೆನ್ನಾಗಿರ್ತದೆ. ತುಂಬ ಇಷ್ಟ. ಬೇಡ ಅಂತ ತುಂಬ ಚೆನ್ನಾಗಿದೆ. ಎಷ್ಟಿರ್ಬೋದು ಕಾಸ್ಟ್? 695. ಹೌದಾ? ಸರಿ ಸರಿ. ಅಜ್ಜಿ ಎಲ್ಲೋಯ್ತು? ಅಪ್ಪದಾಯ್ತೇನೋ? ಬಾ ಪಪ್ಪು, ಅಲ್ಲಿ ಹೋಗೋಣ. ನಾನು ಪಪ್ಪಾಗೆ ಇಸ್ಕೊಂಬರೋಣ ಬಾ. ಅಜ್ಜಿ ಎಲ್ಲೋಯ್ತು? ಸರಿ ಬಾ. ಅಲ್ಲಿ ಇಷ್ಟ ಆಗ್ಬೋದು ಕಾಟನ್ ಸ್ಯಾರೀಸು. ಏನಲ್ಲಿ ಕೆಳಗಡೆ ಇಟ್ಟಿರೋದಾ? ಅದು ಬ್ಲೌಸ್ ಪೀಸಸ್ ಏನೋ. ನಡಿ ಅಲ್ಲಿ ನೋಡೋಣ. ನಡಿ, ಹಿಂಗೆ ನಡಿ. ಯಜಮಾನ್ ಬಿಲ್ಡಿಂಗ್ ಆಯ್ತಲ್ಲಮ್ಮ. ನಿಶು ಬಾಮ್ಮ, ನಿಶು. ನಿಶಾಂತ್ ಎಲ್ಲಿದ್ಯಾ? ನೀವು ಬ್ಲೌಸ್ ಪೀಸ್ ತಾನು ಹೇಳಿಲ್ಲ? ಲಕ್ಷಿತ ಕೈ ಅಂತ